ಅವಧಿಯಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೆವು, ಗದ್ದೆಯಲ್ಲಿ ನಾಟಿ ಮಾಡುವುದು ಇತ್ಯಾದಿ. ಇವತ್ತು ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೇವೆ, 4 ಸಂಘಟನೆಯವರು 5 ಸಂಘಟನೆಯವರು ಸೇರಿ ನಿಮ್ಮ ಆರೋಗ್ಯ, ದೃಢತೆ, ಒಳ್ಳೆಯ ಮನಸ್ಸಿಗೆ ಉತ್ಸಾಹ, ಸಂಘಟನೆ ಇವುಗಳನ್ನೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. ಅದು ಇಡೀ ವರ್ಷ ಆ ಚೈತನ್ಯ ಹಾಗೆ ಇರಲಿ, ಇನ್ನು ತ್ರಿಗುಣಗೊಳ್ಳಿ ಅಂತ ಹೇಳ್ತಾ ನನಗೊಂದು ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸ್ತೇನೆ. ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೊಡ್ತೇನೆ. SRK ಲ್ಯಾಡ್ ಸುದ್ದಿ ಬಿಡುಗಡೆ, ಕರ್ನಾಟಕ ಪತ್ರಕರ್ತರ ಸಂಘ ಚಿತ್ತೂರು ಘಟಕ, ಅಸೋಸಿಯೇಷನ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಇಂಡಿಯಾ, RV ಗ್ರಾಫಿಕ್ ಸಂಸ್ಥೆಯ ಸಹಯೋಗದಲ್ಲಿ ನಡೆಯುತ್ತಿರುವ ಕೆಸರಡಿ ಕುಶಲದಲ್ಲಿ ಸೀಸನ್ 2 ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗಿದೆ. ಬೆಳಿಗ್ಗೆ 8-8:30 ಗಂಟೆಗೆ ಎಲ್ಲ ಬಂದಿದ್ದಾರೆ. ಇಲ್ಲಿ ನಮ್ಮ ಇಡೀ ವರ್ಷದ ಶ್ರಮವನ್ನು, ಆಫೀಸಲ್ಲಿ ಕಲಿತಿರುವ ಕೆಲಸವನ್ನು, ನಮ್ಮ ಪೂರ್ವಿಕರು ಮಾಡಿದ ಕೆಲಸ ರೀತಿಯಲ್ಲಿ ಗದ್ದೆಯಲ್ಲಿ ಒಂದು ದಿವಸ ಕಲಿಯುವಂಥ ಕಾರ್ಯಕ್ರಮ. ನಮ್ಮ ಪೂರ್ವಿಕರೆಲ್ಲ ಯಾವಾಗಲೂ ಗದ್ದೆಯಲ್ಲಿ ಇದ್ದದ್ದು. ಮಳೆಗಾಲದಲ್ಲಂತೂ ಈ ಕೆಲಸ 8 ತಿಂಗಳಲ್ಲಿ ಗದ್ದೆಯಲ್ಲಿ ನಾಟಿ ನಡೆಯುವಂಥ ಕೆಲಸ. ಈಗ ಅದರ ನೆನಪಿಸಿಕೊಳ್ಳುವಂಥ ಕಾಲ. ನಮಗೆ ಹೆಚ್ಚಿನವರಿಗೆ ಭತ್ತ ಬರ್ತದೆ ಅಂತ ಹೇಳುವಂಥದಕ್ಕೆ ಗೊತ್ತಿಲ್ಲದ ಕಾಲಘಟ್ಟ ಇದೆ. ಅಕ್ಕಿಯಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲದ ಕಾಲಘಟ್ಟ. ಅಂಥದ್ರಲ್ಲಿ ಇದೊಂದು ಬಹಳ ಒಳ್ಳೆಯ ಕಾರ್ಯಕ್ರಮ. ಆಹಾರ ನಮ್ಮ ಪದ್ಧತಿ, ನಮ್ಮ ಜೀವನ ಬದುಕನ್ನು ನೆನಪಿಸುವಂಥದ್ದು ಕಾರ್ಯಕ್ರಮ ನಮಗೆ ಮುಂದೆಗೆ ಬದುಕಿಗೆ ಒಳ್ಳೆಯದಾಗ್ತದೆ ಅಂತ ಆಲೋಚನೆ ಮಾಡ್ತೇವೆ. ಇವತ್ತು ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನೆರವೇರಿಸಿದ್ವಿ. 6 ಜನ ಅತಿಥಿಗಳು ಇದ್ರಿ. 6 ಜನ ತಂಡಗಳಿಗೆ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಒಂದು ದೀಪಾವಳಿ ಬಿತ್ತುವುದರಿಂದ ಹಿಡಿದು ನಮ್ಮ ಹಳೆಯ ಜನ ತೆಗೆಯುವ ಮೂಲಕ, ಆಮೇಲೆ ಧ್ವಜಾರೋಹಣೆ ಮೂಲಕ, ಆಮೇಲೆ ಕೊನೆಯಲ್ಲಿ ಹಾಲು ಹರಿಯುವ ಗದ್ದೆಗೆ ಹಾಲು ಹರಿಯುವ ಮೂಲಕ, ತೆಂಗಿನಕಾಯಿ ಹೊಡೆಯುವ ಮೂಲಕ ಎಲ್ಲರಿಗೂ ಕೂಡ ಯಾರು ಭಾಗವಹಿಸಿದ್ರು ಎಲ್ಲರೂ ಕೂಡ ಈ ಕೃಷ್ಣದ ಈ ಗದ್ದೆಯಲ್ಲಿ ಒಂದು ಭಾಗವಹಿಸುವ ಕಾರ್ಯಕ್ರಮ ಮಾಡಿದರೆ ನಮ್ಮ SRK ತಂಡದ ಅವರಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳು. ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನಿರ್ವಹಿಸಿದ್ದೀರಿ, ಅರೇಂಜ್ಮೆಂಟ್ ಮಾಡಿದ್ದೀರಿ. ಹಾಗೆ ಇರಲಿಕ್ಕೆ ಒಂದು ವೇದಿಕೆಯಲ್ಲಿ ಕ್ರಿಯೇಟ್ ಮಾಡಿಕೊಟ್ಟಿದ್ದೀರಿ. ಅಲ್ಲಿ ಹತ್ತಿ ಮಾಡುವಂಥ ಅನುಭವವನ್ನು ಕೊಟ್ಟಿದ್ದೀರಿ. ಅದರೊಟ್ಟಿಗೆ ಎಲ್ಲದಕ್ಕಿಂತ ಭಾಳ ಸಂತೋಷ ನಮಗೆ ಅಂದರೆ ಆಟಿ ಲೆಕ್ಕದಲ್ಲಿ ಭಾಳ ಕಷ್ಟ ದಿನ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಯಾವಾಗಲೂ ಆಟಿ ಅಂದರೆ ಅದು ಸಂತೋಷ ದಿನ ಅಲ್ಲ. ಆಟ ಅಂದರೆ ಕಷ್ಟದ ದಿನ, ಕಷ್ಟದಲ್ಲಿ ಬದುಕುವುದನ್ನು ಹೇಳಿಕೊಂಡ ದಿನ. ನಮಗೆ ಹೆಚ್ಚು ಹೇಳಲಿಕ್ಕೆ ಕಾಲ ಅಲ್ಲ ಕ್ರೀಡೆ. 1-2 ಮಾತನ್ನು ನಿಮ್ಗೆ ಹೇಳಲಿಕ್ಕೆ ಬರ್ತೇನೆ. ಹಿಂದಿನ ಕಾಲದಲ್ಲಿ ಆಟಿಯ ಸಂದರ್ಭದಲ್ಲಿ ಎಷ್ಟು ಕಷ್ಟ ಇತ್ತು ಅಂತ ಜನರು ಹೊರಗೆ ಹೋದರೆ ಹೊಳೆ, ಆಹಾರಗಳಿಲ್ಲ, ಕಾಯಿಲೆ, ಶೇಖರಣೆ ಇಲ್ಲ. ಆ ಸಂದರ್ಭದಲ್ಲಿ ಬದುಕನ್ನು ಭಾಳ ಜತನದಿಂದ ಏನು ಗದ್ದೆ ಕಾಡುಗಳು ಸಿಗ್ತದೆ ಅದು ಉತ್ಪನ್ನವನ್ನು ಬದುಕನ್ನು ಕಟ್ಟಿಕೊಂಡವರು, ಬದುಕನ್ನು ಕಲಿದು ಪ್ರಕೃತಿಯೊಂದಿಗೆ ಬದುಕನ್ನು ಕಟ್ಟಿಕೊಂಡವರು. ಮೊದಲಾಗಿ ಶೇಖರಣೆಗಳಿರಲಿಲ್ಲ, ಫ್ರಿಡ್ಜ್ಗಳಿರಲಿಲ್ಲ, ಯಾವುದು ಉತ್ಪನ್ನ ಇತ್ತು ಅದರಲ್ಲಿ ಬದುಕಬೇಕಿತ್ತು. ಆಚೆಯಲ್ಲಿ ಏನು ಸಿಗದ ಕಾಲ. ಆಗ ನಮಗೇನು ಗದ್ದೆಯಲ್ಲಿ ಸಿಗ್ತದೆ, ಕಾಡಲ್ಲಿ ಸಿಗ್ತದೆ, ಬಿದಿರಿನಾಗಿರ್ಬೋದು, ಅದು ಬದುಕನ್ನು ಕಲಿಸುವಾಗ ಕಲಿತದು, ಬದುಕಲಿಕ್ಕೆ ಕಲಿತ ಕಾಲ, ಅದು ಜೀವಿಸಲಿಕ್ಕೆ ಕಲಿತ ಕಾಲ. ಹಾಗಾದ ಕಾಲಘಟ್ಟದಲ್ಲಿ ಮದುವೆಯಾದ ಹುಡುಗಿಯನ್ನು ತವರು ಮನೆಗೆ ಕರ್ಕೊಂಡ್ಬರೋದು ಕಾಲಘಟ್ಟ ಇತ್ತು. ಯಾಕೆಂದರೆ ನನ್ನ ಮಗಳು ನನ್ನ ಇದ್ದವಳು ತವರಿನಲ್ಲಿ ಒಂದು ಕಷ್ಟ ಕಾಲದಲ್ಲಿ ತವರಿನಲ್ಲಿ ಅತ್ತೆ ಮನೆಯಲ್ಲಿದ್ದಾಗ ಅವಳಿಗೆ ಸರಿಯಾದ ಊಟ ಇಲ್ಲದಿದ್ದರೆ, ಕಾಯಿಲೆ ಬಂದರೆ, ಅವಳಿಗೆ ನೋಡಿಕೊಳ್ಳಕ್ಕೆ ವ್ಯವಸ್ಥೆ ಇಲ್ಲದಿದ್ದರೆ ಅಂತ ಚಿಂತನೆಯಿಂದ ಆಟಿ ಕೂತ್ಕೊಳಿಸುವಂತಿತ್ತು. ಆಟಿ ಎಲ್ಲ ಮದುವಾದ ಹುಡುಗಿಯನ್ನು ತವರಿಗೆ ಕರ್ಕೊಂಬರೋ ಕಾಲ ಅದು ಅವಳಿಗೆ ಸೌಕರ್ಯ ಕೊಡಲಿಕ್ಕಾಗಿ. ಹಾಗೆ ಇನ್ನೊಂದು ಗಾದೆ ಕೂಡ ಇತ್ತು, ಅತ್ತೆ ಒಟ್ಟಿಗೆ ಸೊಸೆ ಇರಬಾರ್ದು ಆಟಿ ಕಾಲದಲ್ಲಿ ಅಂತ. ಯಾಕಂದರೆ ಆಗಿನ ಕಾಲಘಟ್ಟ ಆಗಿತ್ತು. ಅತ್ತೆ ಒಟ್ಟಿಗಿದ್ದರೆ ಅವಳಿಗೆ ಕಷ್ಟ ಆಗ್ಬೋದು, ಅವಳಿಗೆ ಕಷ್ಟ ಮಾಡಲಿಕ್ಕೆ ತೊಂದರೆ ಆಗ್ಬೋದು ಕಾಲದಿಂದ ಆಟಿ ಕೂತ್ಕೊಳಿಸುವ ಕಾಲ. ಹಾಗಾಗಿ ಇದನ್ನು ನೆನಪಿಸುವ ಕಷ್ಟ. ಯಾಕೆಂದರೆ ಇವತ್ತಿನೆಲ್ಲ ಬಂದಿದ್ದೀರಿ. ನನಗೆ ಭಾಳ ಸಂತೋಷ ವಿಷಯ ಅಷ್ಟು. RK ಲೀಡರಿಂದ ಇರ್ಬೋದು, ಸುದ್ದಿ ಬಳಗದ ತಂಡ ಇರ್ಬೋದು, ಬೇರೆ ಆರ್ಮಿ ತಂಡ ಇರ್ಬೋದು, ಎಲ್ಲ ತಂಡಗಳು ಕೂಡ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ರು. ಭಾಗವಹಿಸುವುದಕ್ಕೆ ನನಗೆ ಭಾಳ ಸಂತೋಷ. ನಿಮಗೆ ಇದು ಸಂತೋಷ ಕೊಡಲಿ, ನಿಮ್ಮ ಆರೋಗ್ಯ ವೃದ್ಧಿ ಆಗಲಿ. ಕೈ ಕೆಸರಾದರೆ ಬಾಯಿಗೆ ಮುಗಿಸಲು ಅಂತ ಹೇಳುವಾಗೆ ಇವತ್ತು ನಿಮ್ಮ ಕಾಲು ಕೆಸರಾಗಿದೆ. ನಿಮ್ಮ ಆರೋಗ್ಯ ವೃದ್ಧಿ ಆಗಲಿ. ಇನ್ನು ಮುಂದೆ ಕೆಲಸವನ್ನು ಚೆನ್ನಾಗಿ ಮಾಡಲಿಕ್ಕೆ ಆರೋಗ್ಯವಂತ ಜೀವನ, ಸಂತೋಷದ ಮನಸ್ಸು, ಬದುಕು, ಸಂಸ್ಕೃತಿ ಬದುಕು ಹಾರೈಸಿ ಅಂತೇಳಿ ನನ್ನ ಮಾತನ್ನು ಇರ್ತೇನೆ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.